ಮಂಗಳೂರು ತಾಲೂಕಿನ ಗುರುಪುರ ಹೊಳೆಯಲ್ಲಿ ಮರಳುಗಾರಿಕೆ ಉದ್ಯಮದವರು ಮರಳುಗಾರಿಕೆ ನಡೆಸುವುದರಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಂದರೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮೂಲ ನದಿ ಮೀನುಗಾರರ ಸಂಘದವರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೀನುಗಾರ ಮುಖಂಡ ವಾಸುದೇವ ಬೋಳೂರು ಅವರು, ನಮ್ಮ ಪೂರ್ವಿಕರ ಕಾಲದಿಂದಲೂ ಸಾಂಪ್ರದಾಯಿಕ ಮೀನುಗಾರಿಕೆಯು ನಡೆದುಕೊಂಡು ಬರ್ತಾ ಇದೆ. ನಮ್ಮ ಈಗಿನ ಪೀಳಿಗೆಯವರು ಕೂಡ ಸಾಂಪ್ರದಾಯಿಕ ವಿವಿಧ ರೀತಿಯ ಮೀನುಗಾರಿಕೆಯನ್ನ ಗುರುಪುರ ಹೊಳೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈಗ ಈ ಹೊಳೆಯ ಮೀನುಗಾರಿಕೆ ಉದ್ಯಮದವರು ಅಲ್ಲಲ್ಲಿ ಮರಳು ಎತ್ತುವ ಕಾರಣ ನದಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ಮೀನುಗಾರರಿಗೆ ತೀವ್ರವಾದ ಆತಂಕ ಎದುರಾಗಿದೆ. ಮರಳು ತೆಗೆದು ನೀರಿನ ಆಳ ಜಾಸ್ತಿಯಾಗೋದ್ರಿಂದ ದೋಣಿಯಿಂದ ನೀರಿಗೆ ಇಳಿದು ಮೀನುಗಾರಿಕೆ ನಡೆಸಲು ಕಷ್ಟವಾಗ್ತಾ ಇದೆ. ರಾತ್ರಿ ವೇಳೆ ಎಂಜಿನ್ ಬಳಸಿ ಮರಳು ಎತ್ತುವ ಉದ್ದಿಮೆದಾರರು ಕೂಡ ಇದ್ದಾರೆ. ಈ ಕಾರಣದಿಂದ ಹೊಳೆಯ ಕೆಲವು ಕಡೆ ಸುಮಾರು 30 ಅಡಿಗಳಷ್ಟು ಆಳ ಸಂಭವಿಸಿದ್ದು, ಈ ಸ್ಥಳದಲ್ಲಿ ಸುಣ್ಣದ ಕಲ್ಲಿನಂತಹ ರಾಸಾಯನಿಕ ಪದರುಗಳು ಮೇಲಕ್ಕೆ ಬಂದಿದ್ದು, ಇದು ಮೀನುಗಾರರಿಗೆ ಅಡ್ಡಿಯಾಗಿದೆ. ಆದ್ದರಿಂದ ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ ಅಂತ ಹೇಳಿದರು. ನಮ್ಮ ಈ ನದಿಯಲ್ಲಿ ಮೀನುಗಾರಿಕೆ ಮಾಡುವವರು ಅತಿ ಬಡವರು. ಮೀನುಗಾರರಲ್ಲಿ ಅತಿ ಬಡವರೆಂದರೆ ಈ ನದಿಯಲ್ಲಿ ಮೀನುಗಾರಿಕೆ ಮಾಡುವವರು. ಅವರು ಮೀನುಗಾರಿಕೆ ಮಾಡದಂಥ ಪರಿಸ್ಥಿತಿ ಅವರಿಗೆ ಉಂಟಾಗಿದೆ. ಅಲ್ಲಲ್ಲಿ ಅದರ ಫೋಟೋನೂ ಅವರ ಹತ್ರ ಇದೆ. ಅಲ್ಲಲ್ಲಿ ಅವರು ಹೊಯ್ಗೆ ತೆಗೆಯುತ್ತಾ ಇರುವಾಗ ಅಲ್ಲಿ ಒಂದು ಜಲ್ಲ ಊರ್ತಾರೆ, ಕೊಲ್ಲೈ ಹಾಕ್ತಾರೆ ಇತ್ಯಾದಿ. ಇದನ್ನು ಹಾಕುವ ಮೂಲಕ ಮೀನುಗಾರರಿಗೆ ಮೀನುಗಾರಿಕೆ ಮಾಡದಂಥ ಪರಿಸ್ಥಿತಿ ಉಂಟಾಗಿದೆ. ಅವರಿಗೆ ಅದಲ್ಲದೆ ಹೆಂಗಸರು ಈ ಕರಾವಳಿಯಲ್ಲಿ ಮರವಾಯಿ ತೆಗೆಯುವಂಥದ್ದು ಪಾಪ ಅವರು ಮಾಡ್ತಾ ಇದ್ದಾರೆ. ಅದರಿಂದನೇ ಅವರ ಜೀವನ ಹೋಗ್ತಾ ಇದೆ. ಆದರೆ ಅದನ್ನು ಮರವಾಯಿ ತೆಗೆಯುವಂಥದ್ದು ಪರಿಸ್ಥಿತಿಯಲ್ಲಿ ಆ ಮಹಿಳೆಯರು ಇಲ್ಲ. ಅವರೀಗ ಅವರ ಪ್ರತಿನಿಧಿಯವರು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇಂಥ ಒಂದು ಪರಿಸ್ಥಿತಿ ಇರುವಾಗ ಸರ್ಕಾರದವರಿಗೆ ನಾವು ಮನವಿ ಕೊಟ್ಟರೂ ಸರ್ಕಾರದವರು ಕ್ರಮ ತೆಗೆದುಕೊಳ್ಳದಿರುವುದು ನಮಗೆ ತುಂಬ ನಿರಾಶೆ ಆಗಿದೆ. ಬಡ ಮೀನುಗಾರರಿಗೆ ಉಪವಾಸ ಬೀಳುವಂಥ ಪರಿಸ್ಥಿತಿ. ಅವರಿಗೆ ಅವರ ಮನೆಯಲ್ಲಿ ಏನಾದರೂ ಗಂಜಿ ಊಟ ಮಾಡಬೇಕಾದ್ರೆ ದಿನ ನದಿಯಲ್ಲಿ ಹೋಗಿ ಏನೋ ಸಂಪಾದನೆ ಮಾಡಿ ಮಾರಾಟ ಮಾಡಿದ್ರ ಹಣದಲ್ಲೇ ಅವನ ಜೀವನ ಹೋಗ್ತಾ ಇರೋದು. ಅಂಥ ಪರಿಸ್ಥಿತಿಯಲ್ಲಿ ಅವರ ಜೀವನ ಹೋಗದಂಥ ಒಂದು ದುಸ್ಥಿತಿ ಉಂಟಾಗಿದೆ. ಇದು ನಮ್ಮ ಕ್ರಿಯಾ ಸಮಿತಿಯವರ ಗಮನಕ್ಕೂ ಅವರು ತಂದಿದ್ದಾರೆ. ನಾವು ಈಗ ಕರ್ನಾಟಕ ಕರಾವಳಿ ಮೀನುಗಾರ ಕ್ರಿಯಾ ಸಮಿತಿ ಅಂದರೆ ಕರಾವಳಿಯ 63 ಸಂಘಟನೆಗಳು, ಕರಾವಳಿ 3 ಜಿಲ್ಲೆಗಳ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾರವಾರ ನಾರ್ತ್ ಕನ್ನಡ, ಈ 3 ಜಿಲ್ಲೆಗಳ 63 ಸಂಘಟನೆಯವರವರು ಇದ್ದಾರೆ. ಇವರು ಅದರಲ್ಲಿ ಸೇರಿದ್ದಾರೆ. ಆದ್ದರಿಂದ ಇವರ ಸಮಸ್ಯೆಗಳನ್ನು ನಾವು ನೋಡಬೇಕಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದೊಡ್ಡ ಒಂದು ಡೀಪ್ ಸೀ ಟ್ರಾಲರ್ಸ ಇತ್ಯಾದಿ ಮೀನುಗಾರಿಕಾ ವಲಯದ ಮೀನುಗಾರರಲ್ಲ, ಬಡೇ ಮನೆ ನದಿಯಲ್ಲಿ ಏನೋ ಸ್ವಲ್ಪ ಸಂಪಾದನೆ ಮಾಡಿ ಜೀವನ ತೆಗೆಯುವಂಥವರ ಪರಿಸ್ಥಿತಿ. ಆದ್ದರಿಂದ ನಾವು ವಿಶೇಷವಾಗಿ ಇವರ ಬೇಡಿಕೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಸುದ್ದಿಗೋಷ್ಠಿಯಲ್ಲಿ ಮೂಲ ನದಿ ಮೀನುಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ನವೀನ್ ಸಾಲ್ಯಾನ್, ಹರೀಶ್ ಪುತ್ರನ್ ಮತ್ತಿತರರು ಉಪಸ್ಥಿತರಿದ್ದರು.